ನಮಸ್ಕಾರ ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ಇವತ್ತು ಮದುವೆ ಅನ್ನೋದು ತುಂಬ ದೊಡ್ಡ ಹಾಗೂ ಜಟಿಲವಾದಂತಹ ನಿರ್ಣಯವಾಗಿದೆ. ಹಾಗೇ ಒಂದು ದೊಡ್ಡ ಜವಾಬ್ದಾರಿ ಕೂಡ. ಮದುವೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಬಟ್ ಸೆಲೆಬ್ರೇಟೆಡ್ ಆನ್ ಅರ್ತ್. ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯವಾದರೂ ಅವುಗಳನ್ನು ಭೂಮಿಯ ಮೇಲೆ ಸೆಲೆಬ್ರೇಟ್ ಮಾಡಲಾಗುತ್ತದೆ. ಮೊದಲಿನ ಕಾಲದಲ್ಲಿ ಹುಡುಗ ಹುಡುಗಿಯನ್ನು ಮ್ಯಾಚ್ ಮಾಡೋದು ಸ್ವಲ್ಪ ಸಿಂಪಲ್ ಹಾಗೂ ಈಸಿ ಆಗಿತ್ತು. ಕಾರಣ ಆಗ ಮದುವೆ ಮಾಡಿಕೊಳ್ಳುವವರ ನಿರ್ಣಯಕ್ಕಿಂತ ಮದುವೆ ಮಾಡಿಸುವವರ ನಿರ್ಣಯ ಅಂತಿಮವಾಗಿತ್ತು. ಅಂದರೆ ತಂದೆ ತಾಯಿ ಹಾಗೂ ಕುಟುಂಬದವರು ಮಕ್ಕಳ ಮದುವೆಯ ಬಗ್ಗೆ ಸ್ವತಃ ತಾವೇ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರು. ಹಾಗೆಯೇ ಮಕ್ಕಳು ಸಹಿತ ತಂದೆ ತಾಯಿಯರ ಹಿರಿಯರ ಮಾತುಗಳನ್ನು ಕೇಳಿ ಅವರು ನಿಶ್ಚಯಿಸಿದಂಥ ಹುಡುಗ ಆಗಲಿ ಹುಡುಗಿಯಾಗಲಿ ಒಪ್ಪಿ ಅವರನ್ನು ಮದುವೆಯಾಗುತ್ತಿದ್ದರು. ತಮ್ಮ ಇಚ್ಛೆಯನ್ನು ಯಾವತ್ತೂ ವ್ಯಕ್ತಪಡಿಸುತ್ತಿರಲಿಲ್ಲ. ತಂದೆ ತಾಯಿಯ ನಿರ್ಧಾರವೇ ಅಂತಿಮವಾಗಿತ್ತು. ಆದರೆ ಕಾಲಚಕ್ರ ಸ್ನೇಹಿತರೆ, ಕಾಲ ಇವತ್ತು ತುಂಬಾನೇ ಬದಲಾಗಿದೆ. ಇವತ್ತು ಮದುವೆ ಮಾಡಿಸುವವರಕ್ಕಿಂತ ಮದುವೆ ಮಾಡಿಕೊಳ್ಳುವವರ ನಿರ್ಧಾರ ಅಂತಿಮ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ತಂದೆ ತಾಯಿಗಳ ನಿರ್ಧಾರ ಒಂದು ಹುಡುಗಿಯ ಬಗ್ಗೆ ಆಗಲಿ ಒಬ್ಬ ಹುಡುಗನ ಬಗ್ಗೆ ಆಗಲಿ ಮಾಡುವಾಗ ಅವರ ಎಕ್ಸ್ಪೀರಿಯನ್ಸ್ ತುಂಬಾನೇ ಇರುತ್ತದೆ. ಇದೇ ಕಾರಣ ಅವರು ತಮ್ಮ ಮಗನಿಗಾಗಲಿ ಅಥವಾ ತಮ್ಮ ಮಗಳಿಗಾಗಲಿ ಒಳ್ಳೆಯ ಸಂಬಂಧವನ್ನು ನೋಡಿ, ಅವರ ಸ್ವಭಾವ ಅವರ ಲಕ್ಷಣಗಳನ್ನು ನೋಡಿ, ಅವರ ಸಂಪತ್ತು ಆಸ್ತಿ ಮನೆತನವನ್ನು ನೋಡಿ ಮದುವೆ ಮಾಡುತ್ತಿದ್ದರು. ಆದರೆ ಈಗ ಆ ಮಾನದಂಡ ಸ್ವಲ್ಪ ಚೇಂಜ್ ಆಗಿದೆ. ಸ್ವಲ್ಪ ಅಲ್ಲ, ತುಂಬಾನೇ ಚೇಂಜ್ ಆಗಿದೆ. ಇವತ್ತು ತಂದೆ ತಾಯಿಗಳ ನಿರ್ಧಾರಕ್ಕಿಂತ ಹುಡುಗ ಹುಡುಗಿ ತಾವೇ ನಿರ್ಧಾರ ಮಾಡುತ್ತಾರೆ. ನಿರ್ಧಾರ ಮಾಡುವುದಕ್ಕಿಂತ ಮೊದಲು ಕೂಡ ಅವರು ಸಹಿತ ಹಲವಾರು ಮಾನದಂಡಗಳನ್ನು ಉಪಯೋಗಿಸುತ್ತಾರೆ. ಅಂದರೆ ಮದುವೆಗೆ ತಮ್ಮದೇ ಆದಂತಹ ಕ್ರೈಟೀರಿಯಾಗಳನ್ನು ಅವರು ಹೊಂದಿರುತ್ತಾರೆ, ಚೆಕ್ ಲಿಸ್ಟ್ಗಳನ್ನು ಹೊಂದಿರುತ್ತಾರೆ. ಒಬ್ಬ ಹುಡುಗಿ ಹುಡುಗನನ್ನ ಮೆಚ್ಚುವ ಮೊದಲು ಆ ಹುಡುಗ ಚೆನ್ನಾಗಿ ಓದಿರಬೇಕು, ಒಳ್ಳೆಯ ಕೆಲಸ ಮಾಡುತ್ತಿರಬೇಕು, ಸಂಬಳ ಚೆನ್ನಾಗಿರಬೇಕು, ಅತ್ತೆ ಜೊತೆಗಿರಬಾರದು, ವೀಕೆಂಡ್ ಬಂದ್ರೆ ಔಟಿಂಗ್ ಹೋಗಬೇಕು, ಕಾರು, ಅಪಾರ್ಟ್ಮೆಂಟು, ಮೊಬೈಲು, ಟಿವಿ, ಎರಡ ಸ್ನೇಹಿತರೆ, ಈ ಪಟ್ಟಿ ಟೈಟಾನಿಕ್ ಹಡಗು ತರ ದೊಡ್ಡದಾಗುತ್ತಾನೆ ಹೋಗುತ್ತದೆ. ಇದಕ್ಕೆ ಕೊನೆ ಅನ್ನೋದು ಎಲ್ಲೂ ಇಲ್ಲ. ಹಾಗೆಯೇ ಹುಡುಗ ಕೂಡ ಹುಡುಗಿಯ ಬಗ್ಗೆ ಅವಳು ಸ್ಮಾರ್ಟ್ ಆಗಿರಬೇಕು, ಫೇರ್ ಆಗಿರಬೇಕು, ಓದಿರಬೇಕು, ಎಲ್ಲ ರೀತಿ ಕೋಆಪರೇಟ್ ಮಾಡಬೇಕು, ಸಂಬಳ ಕೂಡ ತರಬೇಕು, ಅಡುಗೆ ಕೂಡ ಮಾಡಬೇಕು. ಹೀಗೆ ಎರಡ ಸ್ನೇಹಿತರೆ, ಈ ಪಟ್ಟಿ ಬುರ್ಜ್ ಖಲೀಫಾಗಿಂತ ದೊಡ್ಡದಾಗಿರುತ್ತದೆ. ಇದೇ ಕಾರಣ ಸ್ನೇಹಿತರೆ, ಇಂತಹ ಆಸೆಗಳೆಲ್ಲ ಇವು ಮಹಾ ಆಸೆಗಳು, ದುರಾಸೆಗಳು ಜಾಸ್ತಿಯಾಗಿದ್ದರಿಂದ ಈ ಮದುವೆಗಳು ತುಂಬಾ ಬೇಗ ವಿಚ್ಛೇದನಕ್ಕೆ ಬಂದು ನಿಲ್ಲುತ್ತವೆ. ಕೆಲವೊಂದು ವಿಷಯಗಳಲ್ಲಿ ನಾವು ಕಾಂಪ್ರಮೈಸ್ ಆಗಬೇಕು. 10ರಲ್ಲಿ 5 ಗುಣಗಳು ಹೊಂದಿದರೆ ಮದುವೆಗೆ ನಾವು ರೆಡಿ ಆಗಬೇಕು. 10ಕ್ಕೆ 10 ಗುಣಗಳು ನೀವು ಬಯಸಿದಂಥ ಹುಡುಗನಲ್ಲಾಗಲಿ ಅಥವಾ ಹುಡುಗಿಯಲ್ಲಾಗಲಿ ಸಿಗೋದು ತುಂಬಾನೇ ಕಷ್ಟ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಲೈಫ್ ಈಸ್ ಫುಲ್ ಆಫ್ ಅಡ್ಜಸ್ಟ್ಮೆಂಟ್. ಎಲ್ಲ ಟೈಮ್ನಲ್ಲೂ ಎಲ್ಲವೂ ನಮಗೆ ಸಿಗೋದಿಲ್ಲ. ಇದ್ದರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ಪ್ರೀತಿಯಲ್ಲಾಗಲಿ ಮದುವೆಯಲ್ಲಾಗಲಿ ಸ್ನೇಹದಲ್ಲಾಗಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡಿದರೆ ಲೈಫು ಅಷ್ಟೇ ಸುಂದರವಾಗಿರುತ್ತದೆ. ಈಗಿನ ಸಂಪ್ರದಾಯದಲ್ಲಿ ಬಹಳಷ್ಟು ಜನರು ಮದುವೆ ಆಗುವ ಹುಡುಗಿಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಅದರಲ್ಲೂ ತಂದೆ ತಾಯಿಯರು ಹುಡುಗಿಯರು ವಿನಮ್ರವಾಗಿರಬೇಕು, ಸುಂದರವಾಗಿರಬೇಕು, ಎಲ್ಲ ಬಗೆಯಲ್ಲಿಯೂ ಸರ್ವಾಲಂಕಾರ ಆಗಿ ಇರಬೇಕೆಂದು ಬಯಸುತ್ತಾರೆ. ಅದೇ ರೀತಿ ಕೆಲವರು ಮದುವೆ ವಿಚಾರದಲ್ಲಿ ಶಾಸ್ತ್ರ ಸಂಪ್ರದಾಯಗಳನ್ನು ಬಹಳಷ್ಟು ಗೌರವಿಸಿ ಮದುವೆ ಆಗುವವರು ಇರುತ್ತಾರೆ. ಅಂಥವರಿಗಾಗಿ ನಾವು ಕಾಲಿನ 2ನೇ ಬೆರಳು ಉದ್ದವಾಗಿರುವ ಮಹಿಳೆಯನ್ನು ವಿವಾಹ ಆದರೆ ಅವರ ಜೀವನ ಯಾವ ರೀತಿ ಇರುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕಾಲಿನ ಹೆಬ್ಬೆರಳು ಒಂದಕ್ಕಿಂತ ವಿಚ್ಛಿನ್ನವಾಗಿ ಬೇರೆ ಬೇರೆಯಾಗಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯವೇ. ಕಾಲಿನ 2ನೇ ಬೆರಳು ಮಧ್ಯದ ಬೆರಳಿಗಿಂತ ಅಥವಾ ಹೆಬ್ಬೆರಳಿಗಿಂತಲೂ ಉದ್ದವಾಗಿದ್ದರೆ ಅದರ ಅರ್ಥ ಏನು ಎನ್ನುವ ಸಹಜ ಪ್ರಶ್ನೆ ಎಲ್ಲರಲ್ಲೂ ಮೂಡಿರುತ್ತದೆ.
ಯಾರಿಗಾದರೂ ಬೆರಳುಗಳು ಬಹಳಷ್ಟು ಉದ್ದವಾಗಿ ಇದ್ದರೆ ಅಂತಹ ಹೆಣ್ಣು ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಸೃಜನಾತ್ಮಕತೆ ಹೆಚ್ಚಾಗಿ ಇರುತ್ತದೆ. ಇನ್ನು ಎಲ್ಲ ಬೆರಳಿಗಿಂತಲೂ ಹೆಬ್ಬೆರಳು ದೊಡ್ಡದಾದರೆ ಅವರಲ್ಲಿ ನಾಯಕತ್ವದ ಗುಣ ಹೆಚ್ಚಾಗಿರುತ್ತದೆ. ಇನ್ನು ಹೆಬ್ಬೆರಳಿನ ಪಕ್ಕದ ಬೆರಳು ಬಹಳಷ್ಟು ಉದ್ದವಾಗಿ ಇದ್ದರೆ ಅಂತಹ ಹುಡುಗಿಯರು ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ. ಹಾಗೆಯೇ ಇಂತಹ ಹುಡುಗಿಯರು ಬಹಳ ಶಕ್ತಿವಂತರಾಗಿರುತ್ತಾರೆ ಹಾಗೂ ಹಾಗೆಯೇ ಅವರು ದೃಢತೆಯಿಂದ ಇರುತ್ತಾರೆ. ಎಲ್ಲರಿಗಿಂತಲೂ ಈ ಹುಡುಗಿಯರು ಊಹಿಸಲು ಆಗದಂತಹ ಶಕ್ತಿ ಇರುತ್ತದೆ. ಅಷ್ಟೇ ಅಲ್ಲದೆ ಇಂತಹ ಹುಡುಗಿಯರು ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ತಮ್ಮ ಪತಿಯನ್ನು ದೇವರಿಗಿಂತ ಹೆಚ್ಚಾಗಿ ಪೂಜಿಸುತ್ತಾರೆ ಮತ್ತು ಅಷ್ಟೇ ಬೆಲೆ ಗೌರವ ಕೂಡ ಕೊಟ್ಟು ಮಾತನಾಡಿಸುತ್ತಾರೆ. ಅತ್ತೆ ಮಾವಂದಿರನ್ನು ಕೂಡ ಹೆಚ್ಚಾಗಿ ಗೌರವಿಸುತ್ತಾರೆ. ಇನ್ನು ಈ ಹುಡುಗಿಯರು ತಾನು ಮದುವೆಯಾದ ಹುಡುಗನನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ಅವರ ಕಷ್ಟಕ್ಕೆ ಹೆಗಲು ಕೊಟ್ಟು ನಿಲ್ಲುತ್ತಾರೆ. ಇನ್ನು ಹೆಬ್ಬಟ್ಟಿನ ಪಕ್ಕದ ಬೆರಳು ಚಿಕ್ಕದಾಗಿದ್ದರೆ ಆ ಹುಡುಗಿಯರು ಬಹಳ ಹೊಂದಾಣಿಕೆಯ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ತುಂಬ ಮೃದು ಸ್ವಭಾವದ ಮನಸ್ಸಿನವರಾಗಿರುತ್ತಾರೆ. ಇನ್ನು ಈ ಥರದ ಗುಣಲಕ್ಷಣಗಳು ಹೊಂದಿರುವ ಹುಡುಗಿಯರು ತನ್ನ ಅತ್ತೆ ಮತ್ತು ಮಾವಂದಿರನ್ನ ತನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಾರೆ. ಇನ್ನು ಇಂತಹ ಮಹಿಳೆಯರು ಜೀವನದಲ್ಲಿ ಗಂಡನ ಜೊತೆ ಸೇರಿ ಏನಾದರೂ ಸಾಧನೆಯನ್ನು ಮಾಡುತ್ತಾರೆ ಮತ್ತು ತನ್ನ ಪತಿಯ ಸುಖ ಮತ್ತು ದುಃಖದಲ್ಲಿ ಸಮನಾದ ಪಾಲನ್ನು ತೆಗೆದುಕೊಳ್ಳುತ್ತಾರೆ. ಈ ಹುಡುಗಿಯರಿಗೆ ಸರ್ವಸ್ವವೇ ತನ್ನ ಪತಿಯಾಗಿರುತ್ತಾನೆ ಮತ್ತು ತನ್ನ ಪತ್ನಿಗಾಗಿ ಜೀವನವನ್ನೇ ಕೊಡಲು ತಯಾರಿರುತ್ತಾರೆ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನು ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟಾರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ತಡ ಯಾಕೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಮನುಷ್ಯರಿಗೆ ದೃಷ್ಟಿ ಬಿದ್ದರೆ ಯಶಸ್ಸಿನಿಂದ ಪಾತಾಳಕ್ಕೆ ಇಳಿದು ಬಿಡುತ್ತಾನೆ ಎಂಬುದು ಹಿರಿಯರ ನಂಬಿಕೆ. ಅದಕ್ಕಾಗಿ ಕೆಟ್ಟ ದೃಷ್ಟಿಗಳು ಬೀಳಬಾರದೆಂದು ಹಲವಾರು ರೀತಿಯ ನಂಬಿಕೆಗಳನ್ನು ರೂಢಿಸಿಕೊಳ್ಳುತ್ತಾರೆ ನಮ್ಮ ಜನ. ಮೆಣಸಿನಕಾಯಿಯಲ್ಲಿ ದೃಷ್ಟಿ ತೆಗೆಯುವುದು, ಕುಂಕುಮದ ನೀರು, ಬರಲು, ಇದ್ದಲಿ, ಮೊಟ್ಟೆ ಇತ್ಯಾದಿಗಳಿಂದ ದೃಷ್ಟಿ ತೆಗೆಯುವುದು ಸರ್ವೇ ಸಾಮಾನ್ಯ. ಮನೆಯ ಮುಖ್ಯ ದ್ವಾರಕ್ಕೆ ಕಪ್ಪು ದಾರವನ್ನು ಕಟ್ಟಿದರೆ ಮನೆಯ ಒಳಗೆ ನಕಾರಾತ್ಮಕ ಶಕ್ತಿಗಳು ಬರುವುದಿಲ್ಲವೆಂದು ನಂಬಿಕೆ ಇದೆ. ಇನ್ನು ಕೆಲವರು ವಾಹನಗಳು ಅಪಘಾತ ಆಗದಿರಲಿ ಎಂದು ಕಪ್ಪು ದಾರದಲ್ಲಿ ಅಥವಾ ಬಿಳಿ ದಾರದಲ್ಲಿ ಮೆಣಸಿನಕಾಯಿ, ಲಿಂಬೆಹಣ್ಣು ಕಟ್ಟಿ ವಾಹನದ ಮುಂದೆ ಅದನ್ನು ಕಟ್ಟುತ್ತಾರೆ. ಇದು ಕೂಡ ಒಂದು ಅತ್ಯಂತ ಹಳೆಯ ವಾಡಿಕೆಯಾಗಿದೆ ಸ್ನೇಹಿತರೆ. ನಮಗೆ ಮೊದಲಿನಿಂದಲೂ ಗೊತ್ತಿರುವ ಹಾಗೆ ಕಪ್ಪು ದಾರ ಕಟ್ಟಿಕೊಂಡರೆ ನಮಗೆ ದೃಷ್ಟಿಯಾಗುವುದಿಲ್ಲ ಮತ್ತು ನಮ್ಮ ಮೇಲೆ ಯಾವುದೇ ರೀತಿಯ ಕೆಟ್ಟ ಋಣಾತ್ಮಕ ಶಕ್ತಿಯ ಪ್ರಭಾವ ಬೀಳಬಾರದೆಂದು ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತೇವೆ. ಕಪ್ಪು ದಾರವನ್ನು ಕಟ್ಟುವುದರಿಂದ ಮನಸ್ಸು ಉಲ್ಲಾಸದಿಂದ ಇರುತ್ತದೆ, ಮನಸ್ಸಿನ ಆಸೆಗಳು ಕೂಡ ಬೇಗ ಈಡೇರುತ್ತವೆಂಬ ನಂಬಿಕೆ ದೃಢವಾಗಿದೆ. ಮನುಷ್ಯನ ದೇಹಕ್ಕೆ ಪಂಚಭೂತಗಳು ತುಂಬಾನೇ ಮುಖ್ಯ. ಕೆಲವು ದೃಷ್ಟಿಗಳು, ಕೆಲವು ದುಷ್ಟ ಶಕ್ತಿಗಳು ಈ ಪಂಚಭೂತಗಳು ನಮ್ಮ ದೇಹಕ್ಕೆ ತಲುಪದಂತೆ ತಡೆ ಒಡ್ಡುತ್ತವೆ. ಈ ರೀತಿ ಆಗಬಾರದೆಂದು ಕಪ್ಪು ದಾರವನ್ನು ಕತ್ತಿನಲ್ಲಿ ಕಟ್ಟಿಕೊಳ್ಳಬೇಕು. ಈ ರೀತಿ ಧರಿಸುವುದರಿಂದ ಆ ಕೆಟ್ಟ ದೃಷ್ಟಿ ನಾಶ ಮಾಡಿ ಬರೀ ಧನಾತ್ಮಕ ಶಕ್ತಿಯನ್ನು ಮಾತ್ರ ನಿಮ್ಮ ದೇಹಕ್ಕೆ ತಲುಪುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಕಪ್ಪು ದಾರವನ್ನು ಸೊಂಟಕ್ಕೆ ಕಟ್ಟಿಕೊಳ್ಳುವುದರಿಂದ ನಿಮ್ಮ ಆರೋಗ್ಯವನ್ನು ಕೂಡ ನೀವು ಕಾಪಾಡಿಕೊಳ್ಳಬಹುದು, ಅಲ್ಲದೆ ದೇಹದ ಸಮತೋಲನವನ್ನು ಸಹ ಕಾಪಾಡಿಕೊಳ್ಳಬಹುದು. ಕಪ್ಪು ದಾರಕ್ಕೆ ಬಿಪಿ ನಿಯಂತ್ರಿಸುವ ಶಕ್ತಿ ಕೂಡ ಇದೆ.
ಅಲ್ಲದೆ ಇನ್ನೊಂದು ಹೇಳಿಕೆಯ ಪ್ರಕಾರ ದೇಹದ ತೂಕ ಹೆಚ್ಚಾಗದಂತೆ ಅದು ನೋಡಿಕೊಳ್ಳುತ್ತದಂತೆ. ಒಂದು ವೇಳೆ ದಾರವನ್ನು ಖರೀದಿಸಿ ಅದಕ್ಕೆ 9 ಗಂಟು ಬಿಗಿದು ಶನಿವಾರ ಅಥವಾ ಮಂಗಳವಾರ ಆಂಜನೇಯನ ದೇವಸ್ಥಾನದಲ್ಲಿ ಕುಂಕುಮ ಹಚ್ಚಿ ಅದನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದರೆ ಮನೆಯಲ್ಲಿ ಹಣದ ಅಭಾವ ಇರುವುದಿಲ್ಲವೆಂಬ ನಂಬಿಕೆ ಕೂಡ ತುಂಬಾನೇ ಇದೆ. ಹಾಗೆಯೇ ಯಾವ ದೃಷ್ಟಿ ಕೂಡ ನಿಮ್ಮ ಮನೆಯ ಮೇಲೆ ಬೀಳುವುದಿಲ್ಲವಂತೆ.